ಆಸೆಯನ್ನು ನೆರವೇರಿಸ್ತೇನೆ, ಸ್ವರ್ಗಲೋಕದ ಅಧಿಕಾರಿ ನಾನಾಗ್ತೇನೆ ಎನ್ನುವಂತ ಆಶಯವನ್ನು ಹೊತ್ತು ಹೋದಂತ ನಿಮ್ಮ ಸ್ಥಿತಿ ಹೀಗಾಯಿತೆ ಸ್ವಾಮಿ. ಮಂಗಳದ ಅಂಗಳದಲ್ಲಿ ಇಂಗಳದ ಮಳೆ ಸುರಿದಂತಾಯಿತು ನನ್ನ ಬದುಕು. ಹೆಣ್ಣು ಮುತ್ತೈದೆಯಾಗಿ ಸಾಯಬೇಕಂತೆ, ಆ ಯೋಗವೇ ನನಗಿಲ್ಲ ಅಂತಾಯಿತು. ಇನ್ಯಾರಿಗಾಗಿ, ಯಾವ ಸುಖಕ್ಕಾಗಿ, ಯಾವ ಸಾಧನೆಗಾಗಿ ನಾನು ಬದುಕಬೇಕು ಹೇಳಿ? ನನ್ನ ಉಳಿದದ್ದು ಒಂದೇ ಒಂದು ದಾರಿ. ನೀವೆಲ್ಲೋ, ನಾನು ಅಲ್ಲಿ. ನಾನು ಸಾಯ್ತೇನೆ, ನಾನು ಫಲವೇನು ಸುಮನೆ ಸತ್ತವರು ಜೀವಿ ಪರೇ ಸತ್ತವರಿಗಾಗಿ ಹತ್ತವರು ಒಂದಲ್ಲ ಒಂದು ದಿನ ಸಾಯಲೇಬೇಕು. ಸತ್ತು ಈ ಪ್ರಪಂಚದಲ್ಲಿ ಏನನ್ನು ಸಾಧಿಸುವುದಕ್ಕೆ ಸಾಧ್ಯ ಇದೆ? ಇಲ್ಲ, ನಾನು ಅಡಬಾರ್ದು, ನಾನು ಸಾಯಬಾರ್ದು. ನಾನು ಬದುಕಬೇಕು, ನಾನು ಬದುಕಿ ಸಾಧಿಸಿ ತೋರಿಸಬೇಕು. ಹಾಗಾದ್ರೆ ನನ್ನ ಈ ಸ್ಥಿತಿಗೆ ಕಾರಣ ಯಾರು? ನನ್ನ ಮುಡಿಯ ಹೂವನ್ನೇ ಹರಿದು ಕೊರಳ ಮಾಂಗಲ್ಯವನ್ನೇ ತೆಗೆದಿಟ್ಟು ಹಣೆಯ ಕುಂಕುಮವನ್ನೇ ಒಳಗೆ ಕೈಯ ವೈದವ್ಯ ದೀಕ್ಷೆಯನ್ನು ತಂದಿದ್ದೀರಾ? ನನ್ನ ಈ ಹೀನಾಯ ಸ್ಥಿತಿಯನ್ನು ಕಂಡು ನಗುತ್ತೀರಾ? ಇಲ್ಲ, ಇದು ನಿಮ್ಮ ಶಾಶ್ವತ ನಗು ಅಲ್ಲ, ಇದು ನಿಮ್ಮ ಕೊನೆಯ ನಗು. ನನ್ನ ಮಗನಿದ್ದಾನೆ, ದುರಸಮರ್ಥನಾದಂತ ಮಹಿಷನಿದ್ದಾನೆ. ನಡೆದ ಸಂಗತಿಯನ್ನು ಹೇಳಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೇನೆ. ಮಗ ಮಹಿಷನನ್ನು ಕರೀತೇನೆ. ಮಗನೇ ಮಹಿಷ, ಬಾ ಮಗನೇ, ಬಾ ಬಾ.
ತತ್ಕ್ಷಣವೇ ನನ್ನವ್ವೆಯ ಕರುಳಿನ ಕೂಗು ಕೇಳಿಸಿತು. ಮಗನೇ ಮಹೇಶ, ಬಾಕಂದ ಬಾಕಂದ ಎನ್ನುವಾಗಿ. ಅಮ್ಮ, ಒಡನೆ ಓಡೋಡಿಕೊಂಡು ಅಮ್ಮನ ಅಂತಃಪುರವನ್ನು ಸೇರಿಕೊಂಡೆ. ನನ್ನಮ್ಮನ ಮುಖ ಅವಲೋಕನವನ್ನು ಮಾಡಿದವಾಗ ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತಾ ಇದೆ ತಾಯೇ. ಅಮ್ಮ, ಯಾರಿಂದ ಈ ದುಃಖ ಮನೆಗೆ? ಯಾರಮ್ಮ ಈ ದುಃಖವನ್ನು ನೀಡಿದವರು? ಯಾರು ತಾಯವರು? ಶೋಣಿತಾಪುರದ ಸಾಮ್ರಾಜ್ಞಿ ನೀನು. ಮತ್ತೆ ನಿನ್ನನ್ನು ಕೆಣಕುವವರು ಹರಿಯೋ, ಶಂಕರನೋ ಅಥವಾ ಬ್ರಹ್ಮನೋ ಯಾರೇ ಆಗಿರಲಿ ಅಮ್ಮ, ನಿನ್ನ ಹೆಗಲೆತ್ತರಕ್ಕೆ ಬೆಳೆದು ನಿಂತಿದ್ದೇನೆ, ದೂರ ಸಮರ್ಥನಿದ್ದೇನೆ. ನಿನ್ನ ಕಷ್ಟವನ್ನು ಹೇಳಮ್ಮ. ಯಾಕಮ್ಮ ಕಣ್ಣೀರು? ನಮ್ಮ ಬದುಕೇ ಬರಡಾಗಿ ಹೋಯಿತು ಮಗನೇ, ಬರಡಾಗಿ ಹೋಯಿತು. ಯಾಕಮ್ಮ? ನಿನಗೆ ತಿಳಿದಿರುವಂತ ವಿಚಾರ ಕಂದ. ಏನಮ್ಮ? ಸಿಗಬೇಕಾದಂತ ಸುರಲೋಕವನ್ನು ಪಡೆಯುವಲ್ಲಿ ಮೊನ್ನೆ ದಿನ ನಿನ್ನ ತಂದೆ ಸೇನೆಯನ್ನೆಲ್ಲ ಜೊತೆಗೂಡಿಕೊಂಡು ಸ್ವರ್ಗಲೋಕಕ್ಕೆ ಮುತ್ತಿಗೆ ನಿಟ್ಟರು ಮಗನೇ. ವರ್ತಮಾನವನ್ನು ತಿಳಿದಂತ ಇಂದ್ರಾದಿ ಸುಮನಸರು ನಿನ್ನಲ್ಲಿ ಯುದ್ಧಕ್ಕಾಗಿ ಬಂದ್ರಂತೆ. ಬಂದಂತ ದೇವತೆಗಳನ್ನೆಲ್ಲ ನಿನ್ನ ತಂದೆ ಬಡಿದು ಓಡಿಸಿದ್ರಂತೆ ಮಗನೇ, ಬಡಿದು ಓಡಿಸಿದ್ರಂತೆ. ನನ್ನಪ್ಪನಿಗೆ ಲೆಕ್ಕವೇ ಅಲ್ಲಮ್ಮ ಅವರು. ಸ್ವರ್ಗಲೋಕದ ಅಧಿಕಾರಿ ನಿನ್ನ ತಂದೆಯವರಾದ್ರಂತೆ ಮಗನೇ. ಹೌದೇ ಅಮ್ಮ? ಇದಕ್ಕೆ ನೀನು ಅಳುವುದು ಯಾಕಮ್ಮ? ಈ ಸಂತೋಷದ ವಿಚಾರವನ್ನು ನೀನು ನಗು ನಗುತ್ತಾ ಹೇಳಬೇಕಲ್ಲಮ್ಮ. ಯಾಕಮ್ಮ? ಆ ಸಂತೋಷ ಎನ್ನುವುದು ನಮ್ಮ ಬದುಕಿನಲ್ಲಿ ಶಾಶ್ವತವಾಗಿ ಉಳಿಲಿಲ್ಲ ಕಂದ. ಯಾಕಿಲ್ಲ ತಾಯಿ? ಇಂದ್ರಾದಿ ಸುಮನಸರನ್ನು ಬಡಿದೋಡಿಸಿದಂತ ನಿನ್ನ ತಂದೆ, ನನ್ನ ತಂದೆ ಸ್ವರ್ಗ ಪೀಠದಲ್ಲಿ ರಾರಾಜಿಸುತ್ತಿರುವಾಗ ಹೇಳೆ ನನ್ನ ತಂದೆಯನ್ನು ಕೊಂದ್ರ.
ನನ್ನಪ್ಪ ಸ್ವರ್ಗಕ್ಕೆ ಹೋದ್ರೆ ಅಮ್ಮ, ನಿಜ ಕಂದ. ನನ್ನಪ್ಪ ಸ್ವರ್ಗ ಲೋಕಕ್ಕೆ ಹೋದ್ರೆ ತಾಯೇ. ಹೌದು ಮಗನೇ. ತಂದೆಯನ್ನು ಕಳ್ಕೊಂಡಂತಹ ತಪ್ಪರಿಯಾದರೆ ನನಗೆ ಅಪ್ಪ ಅಪ್ಪ ಅಂತ ಕರೆಯುವುದಕ್ಕೆ ಯಾರು ಇಲ್ವೋ ಅಮ್ಮ? ನನ್ನನ್ನು ಪ್ರೀತಿಸುವವರು ಯಾರು ಇಲ್ವೋ ತಾಯಿ? ಇಲ್ಲ ಮಗನೇ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಬಲವಿಲ್ಲ. ನನ್ನ ತಂದೆಯ ಸಾವಿಗೆ ಕಾರಣರಾದ ಆ ದೇವತೆಗಳನ್ನು ಸಾಧೆ ಪಡೆಯುವುದಕ್ಕೆ ಹೋರಾಟ. ನಿನ್ನ ತಂದೆಯ ಸಾವಿಗೆ ಕಾರಣನಾದವ ಯಕ್ಷ. ಯಕ್ಷ ನನಗೆ ಲಕ್ಷ್ಯವೇ ಅಲ್ಲ. ಅವನ ಪಕ್ಷಪಾತಿಯಾಗಿ ತ್ರಿಯಕ್ಷಣ ಅಂತ ತಾಮ್ರಾಕ್ಷಣೆ ಬರಲಿ. ಸಮರದಲ್ಲಿ ಯಾರನ್ನು ಕೂಡ ಲೆಕ್ಕಿಸಲಾರೆ. ಅವರೆಲ್ಲವರನ್ನು ಸದೆ ಪಡೆಯುವುದಕ್ಕೆ ಹೋಗ್ತಾನೆ. ಸುಮನಸರ ಪಪ್ಪಲಿ ಪೇಳು ಬೇರೆಂದು ಏನಮ್ಮದು ವಿಧಿಯ ಪಡೆಯುವವರಗಳು ನಿನಗೆ ಬೇರೆನೊಂದು ವಿಧಿಯಲ್ಲಿ ಪಡೆದುವವರಗಳನ್ನು ಮಗನೇ
ಕಂದ, ಅಮ್ಮ ಯಾಕಮ್ಮ ನನ್ನನ್ನು ತಡೆದೆ? ನೀನು ಆಡಿದ ಮಾತು ಸತ್ಯವೇನು? ಸತ್ಯಮ್ಮ. ನಿಜವೇನೋ ಇದು? ನಿಜ ತಾಯಿ. ನಿನ್ನ ಈ ವೀರೋಕ್ತಿಯನ್ನು ಕೇಳಿದಾಗ ಹೆತ್ತೊಡಲಿಗೆ ಸಂತೋಷವಾಯಿತು ಮಗನೇ. ಹೌದಮ್ಮ. ಹಾ. ಹೋಗ್ಲಿ ಅಮ್ಮ, ನಾನು ಸ್ವರ್ಗವನ್ನು ಸೇರಿ ಇಂದ್ರಾದಿ ಸುಮನಸರನ್ನು ಬಡಿದೋಡಿಸುವ ಮೂಲಕ ಸ್ವರ್ಗಲೋಕದ ಅಧಿಕಾರಿ ನೀನಾಗುವುದು ಇದು ನಿನಗೆ ಘನವಲ್ಲ ಮಗನೇ. ಹಾಗಿದ್ರೆ ನಾನು ಯಾಕೆ ನಿಲ್ಲಿಸಿದಮ್ಮ? ನೀನು ಹೋಗ್ತೇನೆ. ಅನವರತವು ಸುಮನಸರ ಪಕ್ಷಮನ ಅಂತ ಒಬ್ಬ ಬರ್ತಾನೆ. ಯಾರವ? ಕಪಟ ಕಾಲಸ್ಥಾನಿ ಎನಿಸಿಕೊಂಡವ ಶ್ರೀಹರಿ. ಹರಿ. ಎದುರಿನಿಂದ ಬಂದು ಹೋರಾಟವನ್ನು ಮಾಡಿದ್ರೆ ಅವನನ್ನು ನೀನು ಜಯಿಸಬಹುದು ಮಗನೇ. ಅದಕ್ಕೆ ದೊಡ್ಡ ಮೋಸಗಾರ ಅವನು. ಮೋಸಗಾರನ? ಹಾ. ಹರಿ. ಹರಿ ಮೋಸಗಾರನ? ಹೌದು ಕಂದ. ಅವನ ಮೋಸವನ್ನು ನೀನು ಜಯಿಸಬೇಕಾದ್ರೆ ಕೇವಲ ನಿನ್ನಲ್ಲಿರುವಂತಹ ಈ ದೇಹ ಬಲ ಸಾಲದು ಮಗನೇ. ಮತ್ತೆ ದೇಹ ಬಲಕ್ಕೆ ಪೂರಕವಾಗಿ ದೈವ ಬಲವನ್ನು ಪಡೆಯಬೇಕು. ದೈವ ಬಲ? ಹಾ. ಅದು ಎಲ್ಲಿ ಅಮ್ಮ ಸಿಗುತ್ತದೆ? ಕಾಡನ್ನು ಸೇರಿ ವಿಧಾತನ ಕುರಿತಾಗಿ ತಪಸ್ಸನ್ನಾಚರಿಸುವ ಮೂಲಕವಾಗಿ ಪ್ರತ್ಯಕ್ಷಪಡಿಸಿಕೊಂಡು ಅಜೇಯವಾದಂತಹ ವರವನ್ನು ಸಂಪಾದಿಸಿ ಮೂರು ಲೋಕದ ಅಧಿಕಾರಿ ನೀನಾಗ್ಬೇಕೆನ್ನುವುದೇ ನಿನ್ನ ತಾಯಿ ಆಶಯ ಮಗನೇ. ನಾನು ಇಷ್ಟು ಮಾಡುವುದರಿಂದ ನನ್ನ ಅಮ್ಮನ ಮನಸ್ಸಿನ ಸಂತೋಷ ಅಂತ ಆದ್ರೆ ನಾನು ಮಾಡಿ ಪೂರೈಸ್ತೇನಮ್ಮ. ಹೌದಾ ಕಂದ? ಒಂದು ಆಶೀರ್ವಾದ ಮಾಡ್ತೇನೆ ನನ್ನ ತಾಯಿ. ಸಂಪೂರ್ಣ ಆಶೀರ್ವಾದ ಉಂಟು. ಮಾತ್ರ ಅಲ್ಲ, ಅಂಗರಕ್ಷಣೆಗಾಗಿ ಈ ಕತ್ತಿ ಮಗನೇ. ಆಯ್ತಮ್ಮ. ಮಾತೆಯ ಪ್ರಸಾದ. ಹೋಗಿ ಬಾ ಮಗನೇ, ಶುಭವಾಗಲಿ. ಧನ್ಯೋಸ್ಮಿ. ಮಾತೆಗೆ ಮಣಿದು ವಿಖ್ಯಾತ ತಪಸ್ಸಿಗೆ ಬಲಿದಂತ ಬ್ರಹ್ಮದೇವನು ಕೇಳಿದಂತ ವರವನ್ನು ದಯಪಾಲಿಸಿದ್ದಾನೆ. ಸಂತೋಷದ ವಿಚಾರವನ್ನು ತಾಯಿಯವರಿಗೆ ಹೇಳಬೇಕಾಗಿದೆ. ನಡೆಯುತ್ತೇನೆ ಅರಮನೆಗೆ.
ಸುರಪಾಲ ನಾವು ಇನ್ನೇನು ಪೀಠ ಸಿಕ್ಕಿದ್ದು ಸುಮ್ಮನಾದೆವು. ಆದ್ರೆ ಆತ ಮಾಡಿದಂತ ಅನ್ಯಾಯವಾದ್ರು ಏನು? ಹರಿಯಲ್ಲಿ ಹೋಗಿ ದೂರಿತ್ತ ಹರಿ ಇಲ್ಲಿಗೆ ಬರಲಿಲ್ಲ, ಬದಲಾಗಿ ಚಕ್ರವನ್ನು ಕಳುಹಿಸಿದ. ನಮ್ಮ ಅಂಗಗಳೇ ತೊಟ್ಟರಿಸಿ ಹೋಗಿದೆ. ಏನು ಮಾಡೋಣ? ನಮ್ಮ ಪರಿಸ್ಥಿತಿ ಯಾರಲ್ಲಿ ಒಟ್ಟಾಗಿ ನಾವೆಲ್ಲರೂ ಶೋಣಿತಪುರ ನನ್ನನ್ನು ನೋಡುವುದಕ್ಕೆ ಯಾರು ಬಂದಿದ್ದಾರಂತಲ್ಲ, ಬರಲಿ. ಇಲ್ಲಿಗೆ ಬರುವಾಗ ಹೆದರಿಕಾಗ್ಲಿಲ್ವಾ? ಮತ್ತೆ ಈಗ ನಾನೇ ಇಲ್ಲಿದ್ದೇನೆ ಅಂತ ಗೊತ್ತುಂಟ ನಿಮಗೆ? ಹೌದಾ? ಪ್ರಚಾರ ಬಹಳಷ್ಟುಂಟು. ಒಳ್ಳೆಯದಾಯ್ತು. ಅಪರೂಪದ ವ್ಯಕ್ತಿಗಳು ನೀವು. ಇಷ್ಟರವರೆಗೆ ನಿಮ್ಮನ್ನು ನೋಡಿದವನೇ ಅಲ್ಲ. ಎಲ್ಲಿಂದ ಬಂದವರು? ನಿಮ್ಮ ನಾಮಧೇಯವೇನು? ನನಗೆ ಹಿತವಂತರೆ ಅಥವಾ ಹಿತವಂತರೆ ಯಾರು ನೀವು ಹೇಳಿ? ವಂದಿಸಿಕೊಟ್ಟವರಿದ್ದೇವೆ. ನಾವು ಇಲ್ಲಿಗೆ ಬರುವಾಗ ಯಾರು ಅನ್ಯರು ನೀವು ಭಾವಿಸಿಕೊಟ್ಟವರು ಅನ್ಯರು ನಾವಲ್ಲ. ಯಾರು ನೀವು? ನಾವು ನಿಮ್ಮವರೇ ಆಗಿದ್ದೇವೆ. ಅಂದರೆ ಈ ಹಿಂದೆ ಶೋಣಿತಾಪುರವನ್ನು ಆಳುತ್ತಾ ಇದ್ದವರು ನಾವು. ನಾನು ಸಂಕಾಸುರ, ಅವನು ಬಿಡಲಾಸುರ, ಇವನು ದುರ್ಗಾಸುರ, ಇವನು ಚಾಮರಾಸುರ. ನೀವೆಲ್ಲ ಬಂದ ಉದ್ದೇಶ ಏನು? ಬೇರೆ ಏನೂ ಅಲ್ಲ. ಈ ಹಿಂದೆ ನಮಗಾದಂತಹ ಅನ್ಯಾಯ, ಏನನ್ಯಾಯ? ಆ ಸುರಪರಿಂದ ಅನ್ಯಾಯ ಆಗಿದೆ. ಅವನಿಂದ ಅನ್ಯಾಯ ಹೇಗಾಯಿತು? ನಾವು ಸುರಾಕವನ್ನು ಬಯಸಿ ಹೋದವರು ಸುರರನ್ನು ಸೋಲಿಸಿದವು. ಪೀಠವನ್ನು ಏರಿದ ತಕ್ಷಣವೇ ಆ ದೇವದ್ರೋಗಿ ಹರಿಯಲ್ಲಿ ದೂರಿತ್ತ. ಹರಿಭಟ್ಟನೆನ್ನುವ ಹಾಗೆ ನಿರೀಕ್ಷೆ ಇತ್ತು, ಆದ್ರೆ ನಮ್ಮ ಆಸೆ ಹುಸಿ ಹಾಗಿತ್ತು. ಹರಿ ಬರಲಿಲ್ಲ, ಬದಲಾಗಿ ಆದ್ರೆ ಕೈಯಲ್ಲಿದ್ದಂತಹ ಚಕ್ರವನ್ನೇ ಕಳುಹಿಸಿಕೊಟ್ಟ. ಚಕ್ರ ಬಂದದ್ದೇ ತಡ, ಒಬ್ಬೊಬ್ಬರು ಒಂದೊಂದು ಅಂಗಾಂಗಗಳು ಒಂದೊಂದು ದಿಕ್ಕಿಗೆ ಹೋಗಿ ಬಿತ್ತಯ್ಯ. ಈಗ ಬಂದದ್ದೇನು? ದೇವತೆಗಳ ಮೇಲೆ ನಮಗೆ ಮಾತ್ರ ಮೋಸದಲ್ಲ, ನಿನಗೂ ಆಗಿದೆ. ತಂದೆಯನ್ನು
ಪಾಠವಾಗಿ ಪರಿಣಮಿಸುತ್ತದೆ ಎನ್ನುವ ಹಾಗೆ ಲೋಕೋಪಿರಬಹುದಾದಂತಹ ಮಾತಾಗಿತ್ತು. ಆದರೆ ಆದ ಗಾಯ ಮಾಸಿ ಹೋಯಿತೆ. ಕೊಟ್ಟ ಉತ್ತರದ ಪರಿಣಾಮ ಈ ಕಾಲಕ್ಕೆ ಮರೆವಾಗಿ ಹೋಯಿತೆ ಅಂತ ನನಗನ್ನಿಸುತ್ತಾ ಉಂಟು. ಒಂದು ಕಾಲಕ್ಕೆ ಬಂದು ನಮ್ಮೊಡನೆ ಸೆಣಸಾಡಿದಂತಹ ಶಂಕದುರ್ಗಾದ್ಯರು ಏನಾಗಿ ಹೋಗಿದ್ದರು ಎನ್ನುವುದು ಸತ್ಯ ತಾನೆ. ಅಂತಹ ಶಂಕದುರ್ಗಾದ್ಯರ ಸೇನೆಗೆ ಪ್ರಮುಖವಾಗಿ ನಾಯಕನಾಗಿ ಬಂದವರು ವಿದ್ಯುನ್ಮಾಲಿನಂದನ ಮಹಿಷನಂತೆ. ಹಾಗಾದ್ರೆ ಒತ್ತಟ್ಟಾಗಿ ಬಂದಿರಬಹುದಾದ ಇವರಿಗೆ ಉತ್ತರ ಕೊಡುವುದಕ್ಕಾಗಿ ತಿಪ್ಪತಿಗಳೇ ಸಂದೋಹದ ಪದ ಪರೀಕ್ಷೆಗಾಗಿ ಅಸುರ ತತ್ತಿ ಬಂದಿದೆ ಎನ್ನುವ ವಿಚಾರವನ್ನು ಕೇಳಿದಿರಿ. ಬಂದವರಿಗೆ ಉತ್ತರ ಕೊಡುವುದಕ್ಕಾಗಿ ಆಯುಧ ಪಾಣಿಗಳಾಗಿ ಸಮರಾಂಗಣದಲ್ಲಿ ಕಾಣ್ಯ Oh,
ಪರ್ವತವನ್ನು ಹೇರಿ ವಜ್ರಾಯುಧವನ್ನು ಹಿಡಿದು ಮಹಿಷನನ್ನು ಎದುರಿಸಿದೇನೋ. ಇಂದ್ರ, ನನ್ನ ತಂದೆಯನ್ನು ಮೋಸದಿಂದ ಕೊಲ್ಲಿಸಿದ ಅಧಮ ನೀನು. ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಬಂದಿದ್ದೇನೆ. ಸ್ವರ್ಗದಲ್ಲಿರುವಂತಹ ಸಕಲವನ್ನು ನನ್ನ ಪಾದಕ್ಕೆ ಒಪ್ಪಿಸಿ ನನಗೆ ಶರಣಾಗತ. ನಾನು ಕಾಯುತ್ತೇನೆ. ಕೆಲವು ದಿನಗಳಾಯಿತು ನನಗೊಂದು ವಿಶ್ರಾಂತಿ ಸಿಕ್ಕಿ. ಆದ್ರೆ ಆ ಹೊತ್ತಿಗೆ ಬಂದು ಅಶಾಂತಿಯ ಬೀಜವನ್ನು ಮಾಪನ ಮಾಡಿಬಿಟ್ಟೆಯಲ್ಲ ನೀನು. ಆದರೆ ನಾನು ಆಡುವ ಮಾತನ್ನು ಕೇಳು. ಹಿಂದಕ್ಕೆ ಶತಾತ್ವರವನ್ನು ಮಾಡಿ ಸುರಪೀಠವನ್ನು ನಾ ಗಳಿಸಿಕೊಂಡವನಿದ್ದೇನೆ. ಪಡೆಯುತ್ತೇನೆ ಎನ್ನುವಂತ ಹುಚ್ಚಿನಿಂದ ಬಂದ್ರೆ ತಲೆ ಹೋದಿತ್ತು ಜತನು. ಬೆಳಕೆ ಇದ್ರೆ ಕತ್ತಲೆಯ ಬೆಲೆ ಗೊತ್ತಾಗುವುದಿಲ್ಲ, ಕತ್ತಲೆ ಇದ್ರೆ ಬೆಳಕಿನ ಬೆಲೆ ಗೊತ್ತಾಗುವುದಿಲ್ಲ. ಏನು ಅಂತ ನಾನು ಹೇಳ್ತೇನೆ. ಹೌದಾ? ನನ್ನ ಆಜ್ಞೆಯನ್ನು ಹೇಳಿ. ನಿಮ್ಮವರನ್ನೆಲ್ಲ ಜೊತೆ ಸೇರಿಸಿಕೊಂಡು ಸತ್ಯಲೋಕದವರೆಗೆ ಬಂದಿದ್ದೀಯ. ಕಾರಣ ಏನು? ಮಾಲಿನಿ ಸಂದೇಹವಾದ ಮಹಿಷನಿಗೆ ನೀ ಕೊಟ್ಟವರ, ಅದರಿಂದ ಬೆಳೆದ ಪರಿ, ಜೊತೆಯಲ್ಲಿ ಸೇರಿದ ರಕ್ಕಸ ಕಡನ, ಸುರಲೋಕದ ಮೇಲೆ ದಾಳಿ, ಸುರಪಾದಿಗಳಾದ ನಮಗೆಲ್ಲವರಿಗೂ ಸೋಲು, ಅಂತಿಂತು ಕಣ್ಣೀರು ಸುರಿಸುವ ಕಾಲ ಬಂದಿದೆ. ಬರೀಬೇಕು ಸ್ವಾಮಿ ನೀನು ನಿಮ್ಮ ಕಷ್ಟಗಳನ್ನೆಲ್ಲ
ಒಬ್ಬನೇ. ಆತನನ್ನು ಕಾಣುವುದಕ್ಕಾಗಿ ಕ್ಷೀರಸಾಗರದತ್ತ ಹೋಗೋಣ. ಮಹಿಷವಧೆಯ ಕಾರಣವಾಗಿ ಸಮಾಲೋಚಿಸುವುದಕ್ಕಾಗಿ ನಾನು ಕೈಲಾಸದತ್ತ ನಡೆದಂದದ್ದು. ಈಗ ನಾವು ಮಧ್ಯದಲ್ಲಿದ್ದೇವೆ. ಮಧ್ಯದಲ್ಲಿ ಅಂದ್ರೆ ಚಂದ್ರಕಾಂತ ಶಿಲೆಯಲ್ಲಿ ಒಂದಾಗಿದ್ದೆ. ಓ, ಅಲ್ಲಿನದು ಶೋಭಿಸ್ತಾ ಉಂಟು. ಕುಳಿತುಕೊಂಡು ಮಾತನಾಡೋಣ. ನಾವು ಊರಿ ಕಳನ ವಧೆಗೆ ಬೇಕಾಗಿ ಆಲೋಚನೆ ಮಾಡಿ ಅದು ವೈಕುಂಠದಲ್ಲಿ ಹೋದ್ರೆ ಶ್ರೀಮನ್ನಾರಾಯಣ ನಿಲ್ಲವಲ್ಲ. ಕೈಲಾಸದಲ್ಲಿ ಶಿವನೂ ಕಾಣಿಸುತ್ತಾ ಇಲ್ಲ. ಕೇಳಿದ್ದಲ್ಲ, ವಿಷಯ ಗೊತ್ತಾಯ್ತು. ಆ ಕಡೆ ನಡೆಯೋಣ. ಜಯ 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 ಜಯ. ಎದ್ದೇಳಿ, ಶುಭಮಸ್ತು. ದೇವರೇ, ದೇವತೆಗಳನ್ನೆಲ್ಲ ಜೊತೆ ಸೇರಿಸಿಕೊಂಡು ಇಲ್ಲಿಯವರೆಗೆ ಬರುವುದಕ್ಕೆ ಘನ ಉದ್ದೇಶ ಉಂಟು. ಏನದು? ನನ್ನಿಂದಲೇ ವರವನ್ನು ಪಡೆದಂತಹ ಮಹಿಷ ದಾನವ ಭೂಲೋಕ ಪಾತಾಳ ಲೋಕವನ್ನು ಆಕ್ರಮಿಸಿಕೊಂಡದ್ದು ಮಾತ್ರವಲ್ಲ, ದೇವಭೂಮಿಯನ್ನೇ ಸೇರಿ ದೇವತೆಗಳನ್ನೆಲ್ಲ ದುರಮುಖೇನ ಬೆಸೆಗೆಡಿಸಿದ್ದಾನೆ. 3 ಲೋಕಗಳಲ್ಲಿಯೂ ಕೂಡ ಅವನ ಅಟ್ಟಹಾಸ ಮಿತಿ ಮೀರುತ್ತಾ ಇದೆ. ಅವನ ವಧೆ ಅನಿವಾರ್ಯ. ನೀವೇ ನಮಗೆ ದಾರಿ ತೋರಿಸಬೇಕು. ಮಹಿಷನ ವಧೆಗಾಗಿ ನನ್ನ ಲಂತಸ್ಥವಾಗಿರುವಂತಹ ದಿವ್ಯ ತೇಜವನ್ನು ಪ್ರಕೃತಿಗೆ ಅರ್ಪಿಸಿದ್ದೇನೆ. ನಾನು ಸುಮ್ಮನೆ ಇರುವುದಿಲ್ಲ. ಬಳಿಕ ಮಹಿಷನಿಂದ ಬಳಲುತ್ತಿರುವಂತಹ ದೇವತೆಗಳಿಗೆ ಸಾಂತ್ವನೋಪಾದಿಯಲ್ಲಿ ಪರಶಿವನಾದಂತಹ ನನ್ನಲ್ಲಿ ಅಡಕವಾಗಿರುವ ಅಂತಃತತ್ವವನ್ನು ಹೊರಗೆಡಹಿದ್ದಾನೆ. ಅಸುರನ ಅಂತ್ಯಕ್ಕಾಗಿ ನನ್ನಲ್ಲಿರುವಂತಹ ಅಂತಃಸತ್ವವನ್ನು ಹೊರಗೆಡ ಸಂಕಷ್ಟವನ್ನು ಉಂಟು ಮಾಡುತ್ತಾ ಇರುವಂತಹ ದುರುಳ ಮಹಿಷನ ವಧೆಗಾಗಿ ದೇವತೆಗಳಾದ ನಮ್ಮೊಳಗಿರುವಂತಹ ಅಂತ ತೇಜಸ್ಸನ್ನು ಹೊರಗೆಡಹಿದ್ದೇವೆ. ಮುಖದಿಂದ ಹೊರಟಿದೆ ನಾರಿಯ
ಅನುಗ್ರಹಿಸಬೇಕಮ್ಮ, ಕಾಪಾಡಬೇಕಮ್ಮ, ರಕ್ಷಿಸಬೇಕಮ್ಮ. ನಾರಾಯಣ ಬ್ರಹ್ಮ ಮಹೇಶ್ವರ ಇಂದ್ರಾದಿ ಸುಮನಸರೇ, ಎಲ್ಲರಿಗೂ ಅಭಯ ನೀಡಿದ್ದೇನೆ. ಕೇಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ಮಕ್ಕಳೇ, ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಾ. ನಿಶಾಕಮಲದಂತಾಗಿದೆ ನಿಮ್ಮ ಮದನ. ಯಾರಿಂದ ಬಂದಂತಹ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ. ಜಗನ್ಮಾತೆ ನಾರಾಯಣ, ನಾವೆಲ್ಲರೂ ಕಣ್ಣೀರು ಸುರಿಸುವುದಕ್ಕೆ ಕಾರಣ ಮಾಲಿನಿ ಸುಕುಮಾರನಾದಂತಹ ಮಹಿಷ ಮಾಡುತ್ತಿರುವ ಮಾರಣ, ಜೊತೆಗೆ ವಿಧಾತನಿತ್ತಂತಹ ವರದ ಪ್ರಮಾಣ, ಭೂಮಿಯಿಂದ ವ್ಯೋಮದವರೆಗೆ ವ್ಯಾಪಿಸಿದೆ ದುಷ್ಟನ ದುರ್ಗುಣ, ಕಂಗೆಟ್ಟು ಹೋಗಿದೆ ತಾಯಿ ದೇವತೆಗಳ ಗಡಣ. ಮೂರ್ತಿತ್ರಯರಾದಂತಹ ನಾವು ಯಾರಿಗೂ ಒದಗಿಸಲಾರೆವು ಜೀವನ, ಪರಿಪಾಲಿಸಬೇಕಮ್ಮ ಕರುಣಾ ಕರುಣಾ. ಮಹಿಷನ ತುಳಿಯೇ ವಿಧಿಯಿಂದ ವರವನ್ನು ಪಡೆದಂತಹ ಮಹಿಷನು ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆಯುತ್ತಿರುವನೇ. ಯಾಗ ಯಜ್ಞಾದಿಗಳನ್ನೆಲ್ಲ ಕೆಡಿಸಿದನೇ. ದೇವತೆಗಳನ್ನೇ ಸ್ಥಾನ ಭ್ರಷ್ಟವನ್ನಾಗಿ ಮಾಡಿದನೇ. ಬಿಡಿರಿ ಭಿತ್ತಿಯಂ, ಶೀಘ್ರದಲ್ಲೇ ಆತನನ್ನು ವಧಿಸಿ ನಿಮಗೆಲ್ಲರಿಗೂ ಸುಖವನ್ನು ತೆಗೆಸಿಕೊಡುತ್ತೇನೆ. ಧೈರ್ಯ ತಾಳಿರಿ. ಅವನ ಅಹಂಕಾರ
ಮೆರೆದಿರಿ. ಜಯ 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 ಜಯವೆಂದು ಸಕಲರು ಮಣಿಯಾಗಿಯೇ ಜಯ 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 ಜಯವೆಂದು ಸಕಲ ಮುನಿಯಾಗಿಯೇ ವಿಶ್ವಕರ್ಮನು ಗಗನದಲ್ಲಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ ಜಯ ಎಂದು ಸಂಸ್ತುತಿಸುತ್ತಾ ಪಾದಕಾನತರಾದ ಈ ವೇಳೆಯಲ್ಲಿ ಸುರಶಿಲ್ಪಿಯಾದಂತಹ ವಿಶ್ವಕರ್ಮನು ನಿರಾಭರಣ ಸುಂದರಿಯಾದಂತಹ ಮಾತೆಯನ್ನು ಶೃಂಗರಿಸುವುದಕ್ಕಾಗಿಯೇ ಘನತರದ ವಸನ ಭೂಷಣಗಳನ್ನು ಅರ್ಪಿಸಿದ್ದಾನೆ. ಸುರನಾರಿಯರೆಲ್ಲರೂ ಮಾತೆಯನ್ನು ಶೃಂಗರಿಸಿದ್ದಾರೆ. ಅಷ್ಟೇ ಸಾಕೆ. ಆ ಕುಳನ ಮೇಳವನ್ನು ಕಾಲನ ಆಲಯ ಕಟ್ಟುವುದಕ್ಕೆ ಈ ಶೂಲವನ್ನು ಸ್ವೀಕರಿಸಿ ಸಕಲ ಪದಕೆರೆ ಸಮಚ್ಛೇದ ಕಠೋರಿತ ಏನನು ಜಯ 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 ಜಗನ್ಮಾತೆ, ನಿನ್ನಿಂದಲೇ ಪ್ರಸಾದಿಸಲ್ಪಟ್ಟಂತಹ ಆಯುಧ ಸಕಲವನ್ನು ನಿನಗೆ ಕಾಣಿಕೆಯನ್ನಾಗಿ ಅರ್ಪಿಸಿದ್ದೇವೆ. ಅಷ್ಟಾದಶ ಬಾಹುಗಳಲ್ಲಿ ಅದನ್ನು ಧರಿಸುತ್ತಾ ನೀನಾಡಿದಂತಹ ಅಭಯ ವಾಕ್ಯದಿಂದ ನಾವೆಲ್ಲರೂ ಅಭೀತರಾಗಿದ್ದೇವೆ. ಸಂವತ್ಸರಗಳಿಂದಲೇ ಸಂಕಟ ಪಡುತ್ತಿದ್ದೆದು ತಾಯೇ. ಮಹಿಷ ವಧೆ ಎನ್ನುವಂತಹ ಕಾರಣವನ್ನೇ ಮುಂದು ಮಾಡಿ ಈ ಕಾಲದಲ್ಲಿ ಒದಗಿ ಬಂತಹ ದೇವಿ ಮಹಾತ್ಮೆಯಿಂದ ನಾವೆಲ್ಲರೂ ಆನಂದದ ಎತ್ತರವನ್ನು ಹೊಂದಿದವರಿದ್ದೇವೆ. ನಿನ್ನೆತ್ತರವು ಲೋಕವಿತ್ತರವಾಗುವ ಈ ಕಾಲದಲ್ಲಿ ಎತ್ತರದ ಅರಸನಾದಂತಹ ಹಿಮವಂತನೇ ಸಿಂಹವಾಗಿ ನಿನ್ನ ಹತ್ತಿರ ಬರುತ್ತಿದ್ದಾನೆ ತಾಯೇ.
ಪರಿಪರಿಯ ಉತ್ಪಾತಗಳು, ಅಪಶಕುನಗಳು, ಹಗಲು ರಾತ್ರಿ ಎಂದು ಗೊತ್ತಾಗುವುದಿಲ್ಲ. ಕೆಂಡದ ಮಳೆ ಸುರಿಯುತ್ತಾ ಇದೆ, ರಕ್ತದ ಓಗುಳಿ ಹರಿಯುತ್ತಿದೆ. ಯಾಕೆ ಹೀಗೆ ಆಯ್ತು ಅಂತ ಕೇಳಿದ್ರೆ, ಯಾರೋ ಒಬ್ಬಳು ಹೆಣ್ಣು ಬಂದಿದ್ದಾಳಂತೆ, ಆಯುಧವನ್ನು ಹಿಡಿದಿದ್ದಾಳಂತೆ, ಶಂಕದುರ್ಗಾದರನ್ನು ಕೊಂದಿದ್ದಾಳಂತೆ. ಬಂದವಳನ್ನು ವಿಚಾರಿಸಬೇಕಾಗಿದೆ, ನಡೀತೇನೆ. ಕೇಸರಿಯನ್ನು ಏರಿ ದಿಟ್ಟತನದಿಂದ ಹೆಜ್ಜೆಯನ್ನಿಡುತ್ತಾ ಬಂದ ಗುಟ್ಟೇನೆ. ಯಾಕಾಗಿ ಬಂದೆ? ನಮ್ಮವರಾದಂತ ಶಂಕದುರ್ಗಾದರನ್ನು ಕೊಂದವಳು ನೀನೆಯಾ? ನಾನೇ ಕೊಂದವಳು. ಯಾಕೆ ಕೊಂದೆ? ನನಗೂ ನಿನಗಿರುವ ಹಾಗೆ ಏನು ಹೇಳು.
ಚಕ್ರತೆ ಆ ವಿಧಿಯಿಂದ ವರವನ್ನು ಪಡೆದೆಯಾ? ಹೌದು. ಗೋ ಬ್ರಾಹ್ಮಣರಿಗೆ ಕಷ್ಟವನ್ನು ಕೊಟ್ಟೆಯಾ? ನಿಜ. ಋಷಿಮುನಿಗಳನ್ನು ಪೀಡಿಸಿದೆಯಾ? ಹೌದೇ. ಸ್ವಾರ್ಥಕ್ಕೆ ದಾರಿ ಮಾಡಿದ ಕೆಟ್ಟವನೇ. ಇದು ಹಾ. ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ ಹಾ. ಅಲ್ಲ, ದೇವತೆಗಳಿಗೆ ಸ್ವರ್ಗವನ್ನು ಪುನರಪಿ ಕೊಡಿಸುವುದಕ್ಕೆ ಬೇಕಾಗಿ ಹಾ. ಬ್ರಹ್ಮಾಂಡ ನಾಯಕಿಯಾದಂತಹ ನಾನೇ ಮೃಗವಾಹಿನಿಯಾಗಿ ನಿನ್ನ ಕಣ್ಣ ದೃಷ್ಟಿಯಲ್ಲಿ ಬಂದು ನಿಂತಿದ್ದೇನೆ. ಯಾಕೆ ಬಂದಿದ್ದೀಯಾ? ಸಾರಿ ಹೇಳುತ್ತಾ ಇದ್ದೇನೆ. ಏನು? ಕ್ಷೇಮದಲ್ಲಿ ಬಾಳಿ ಬದುಕುವಂತಹ ಹಸಿರಿನಗಿದ್ದಲ್ಲಿ ಹಾ. ದೇವತೆಗಳ ಪಾದಕ್ಕಪ್ಪಿ ಶರಣಾಗು. ಹಾ. ಮಾರು ಮಲೆತು ಮುಂದೆ ಬಂದು ಎಂದಾದರೆ ನಾರಿ ದೇವತೆಗಳನ್ನು ಬರೆಯುವುದಕ್ಕಾಗಿ ಬಂದೆಯಾ? ನಿಜ ನಿಜ. ನೀನು ಮಾಡಿದ ತಪ್ಪದೊಂದೇ. ಏನದು? 3 ಲೋಕಗಳಿಗೂ ಕೂಡ ನಾಯಕನಾಗಿ ನಾನು ಮೆರೆದಾಡುತ್ತಾ ಇದ್ದೇನೆ. ಓಹೋ, ಆದ್ದರಿಂದ ನಿನ್ನಲ್ಲಿ ಒಂದು ಮಹಾ ಹೇಳ್ತೇನೆ. ಏನು? ನಿನ್ನ ಕೈಯಲ್ಲಿರುವಂತಹ ಆಯುಧವನ್ನು ಬಿಸಾಡು. ಕೆಳಗಿರಿಸಿ ಏರಿ ಬಂದಂತಹ ಸಿಂಹವನ್ನು ಕಾಡಿಗೆ ಬಿಡು. ಕಳುಹಿಸಿ ನನ್ನನ್ನು ಮದುವೆಯಾಗುವುದಕ್ಕೆ ಎಡತೊಡೆ ಏರು ಬಾ. ಒಪ್ಪಿದ ಕೋಣವೇ ಸಾಮಾನ್ಯ ಹೆಣ್ಣೆಂಬುದಾಗಿ ತಿಳಿದಿಯ ಭ್ರಷ್ಟ. 3 ಮೂರ್ತಿಗಳ ಶಕ್ತಿ ಅಷ್ಟಭುಜೆ ಅಯಾನಿಜೆ ಮಹಾವಾಹಿನಿನ ಪಾಲನೆ.
ಮಹಿಷಾಸುರಮರ್ದಿನಿಗೆ ಮಾಯಿಗೆ ಆರತಿ ಬೆಳಗಿರಿ. ಪರಿತ್ರಾಣ ಪರಾಯಣಿ ಸರ್ವಸ್ಯಾರ್ಥಿ ಹರೇ ದೇವಿ ದುರ್ಗೆ ದೇವಿ ನಮೋ ನಮಸ್ತುತೆ. ಸುರಪಾಲ ಸುರಪ್ರಭಯಗೆ ಮುಖಕ್ಕೆ ಹರಿಯುವ ಹರವನಾಲು. ಸುರಪಾಲ ದುರುಳರನ್ನು ತೆರೆದಂತಹ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಹೌದಮ್ಮ. ಇದೋ ಶಾಂತಳಾಗಿದ್ದೇನೆ. ಸರಿ ತಾಯಿ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಸ್ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರ ಮತ್ತವರ ಸಂಗಡವನ್ನೇ ನಾನೆಲ್ಲ ಬಳಿದ್ದೇನೆ. ಸರಿಯಮ್ಮ. ಈ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳನ್ನು ನವರಾತ್ರಿ ಅಂತಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸರಿಯಮ್ಮ. ಸುರಪಾಲ ಏನಮ್ಮ? ನಾಕದ ಪೀಠ ಬರಿದಾಗಿದೆ, ಹೋಗಿ ಧೈರ್ಯದಿಂದ ನಾಕವನ್ನಾಡು. ಅಮ್ಮ, ಸುರಪೀಠವನ್ನೇನೋ ಸ್ಥಿರಗೊಳಿಸಿದ್ದೀಯಾ ಎನ್ನುವ ಹಾಗೆ ನಾನು ನಂಬುಗೆಯನ್ನೇನೋ ಹೊಂದಬಹುದು. ಹಾಗೆಂದು ಮಹಿಷನಿಗಿಂತಲೂ ಅತಿ ಬಲಾನ್ವಿತರಾದ ದುರುಳರು ಮತ್ತೊಮ್ಮೆ ಉದಯಿಸಿ ನನ್ನ ಮೇಲೆ ದಾಳಿಯನ್ನು ಸಗಿದಾಗ ಅವರನ್ನು ನಿವಾರಿಸಿದರು. ಬಾಳರಿಂದ ಕಷ್ಟವೇ ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ಧುಯ್ನಗಿರಿಯನ್ನೇ ಏರಿಕೊ. ಅವಿಚ್ಛಿನ್ನವಾದಂತಹ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿಕೊಂಡೇ ಎಂದಾದಲ್ಲಿ ನಿನ್ನ ಪಾಲಿಗೆ ಬರೆದು ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನಿನಗೆ ಶುಭವಾಗಲಿ. ಜಯ